ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಶಿಧರ ಹೆಗಡೆ ಅವರ ಬೇಡಿಕೆ ಏನಿತ್ತು, ಕಮಿಷನರ್ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ, ಅದೇ ವಿಚಾರದ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು. ಅವರು ಬರ್ತೇನೆ ಅಂತ ಹೇಳಿ ಕಡೆಗಳಿಗೆಯಲ್ಲಿ ಕೈ ಕೊಟ್ಟರು. ಬಹುಶಃ ಅದನ್ನು ಸಮರ್ಥಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕೈ ಕೊಟ್ಟರು, ಅಥವಾ ಬೇಡ ಯಾಕೆ ಬೇಕು ನನಗೆ ಈ ವಿಚಾರ. ಮೊನ್ನೆ ಜನಾರ್ದನ ಪೂಜಾರಿ ಅವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಿದ್ರು, ಮಾತಾಡಬಾರ್ದು ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಬರದೆ ಕೂತ್ರು ಗೊತ್ತಿಲ್ಲ. ಒಟ್ಟಲ್ಲಿ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಇದ್ದಾರೆ, ಸೊ ಅವ್ರು ಮಾತಾಡ್ತಾ ಇದ್ದಾರೆ. ಸುಧೀರ್ ಶೆಟ್ಟಿ ಕಣ್ಣೂರ್ ಅವರೇ, ಬಹುಶಃ ಈ ಬೇಡಿಕೆ ಏನಿದೆ ಆಡಳಿತ ಪಕ್ಷದ ಕಡೆಯಿಂದಲೇ ಬರ್ತಾ ಇರುವಂತದ್ದು. ನಮಗೆ ಬೇಡ, ನೀವು ಈ ವಿಚಾರದ ಬಗ್ಗೆ ನ್ಯೂಟ್ರಲ್ ಆಗಿದ್ದೀರಿ. ಖಂಡಿತ ಬೇಕು ಅಂತಾನು ಹೇಳ್ತಾ ಇಲ್ಲ, ಬೇಡ ಅಂತಾನು ಹೇಳ್ತಾ ಇಲ್ಲ. ಸೊ ಮೊಯ್ದೀನ್ ಬಾವ್ ಅವರು ಶಾಸಕರು, ಮಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಶಾಸಕರು, ಅವರು ಕೂಡ ಹೇಳ್ತಾ ಇದ್ದಾರೆ ಬೇಡ. ಅವರು ಏನು ಕಾರಣ? ವಿದೌಟ್ ರೀಸನ್ ಹೇಳ್ತಾ ಇದ್ದಾರ? ಅಲ್ಲ, ಅವರು ಅಂದ್ರೆ ಏನ ವಿಶೇಷವಾದಂತ ಏನ ಅನುದಾನವನ್ನು ಸರ್ಕಾರದ ಕಡೆಯಿಂದ ಏನ ತಂದಿದ್ರಂತೆ ನಮ್ಮ ಮೊಯ್ದೀನ್ ಬಾವ್ರವರು. ಯಾಕಂತ ಹೇಳಿದ್ರೆ ಏನೋ ನಿರ್ಮಿತಿ ಕೇಂದ್ರದ ಮುಖಾಂತರ ಸುಮಾರು 3 ಕೋಟಿಯಷ್ಟು ಕೆಲಸ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇತ್ತು. ನಮ್ಮ ಏನು ಬಜೆಟಿನ ಏನು ಸಭೆಯಲ್ಲಿ ನಮ್ಮ ಪ್ರೇಮಾನಂದ ಶೆಟ್ಟರು ಆ ಪ್ರಶ್ನೆಯನ್ನು ಎತ್ತಿದ್ರು. ನೋಡಿ, 3 ಕೋಟಿಯ ಕಾಮಗಾರಿ ಆ ಕ್ಷೇತ್ರದಲ್ಲಿ ನಡೀತಾ ಇದೆ, ನಮ್ಮ ಬಜೆಟಲ್ಲಿ ನೀವು ಅದನ್ನು ಆ್ಯಡ್ ಮಾಡಲಿಲ್ಲ, ಅದು ಯಾವ ಅನುದಾನ ಅಂತ ಹೇಳಿ ಕೇಳಿದರು. ಕೇಳುವಾಗ ಅಂದರೆ ಸರಿಯಾದಂಥ ಸಮರ್ಪಕವಾದಂಥ ಉತ್ತರ ಬರಲಿಲ್ಲ. ನೋಡುವಾಗ ವಿಶೇಷವಾದಂಥ ಏನು ಅನುದಾನವನ್ನು ಏನು ಇಲ್ಲಿ ಒಂದು ಕ್ರಿಯಾ ಯೋಜನೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು. ಸುಮಾರು ಒಂದು 3 ಕೋಟಿಯಷ್ಟು ಏನು ಅನುದಾನದ್ದು ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದರು. ಪ್ರತಿಯೊಂದು ಅವರ ಕ್ಷೇತ್ರದ ಏನು 22 ಏನು ವಾರ್ಡ್ ಇದೆ, ವಾರ್ಡಲ್ಲಿ ಅವರಿಗೆ ಬೇಕಾದಂಥ ಏನು ಕಾಮಗಾರಿ ಇದೆ, ಆ ಕಾಮಗಾರಿಯ ಒಂದು ಪಟ್ಟಿಯನ್ನು ಮಾಡಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಇರತಕ್ಕಂಥ ಸಂದರ್ಭದಲ್ಲಿ ಅಪ್ರೂವಲ್ ತಗೊಂಡು ಸರ್ಕಾರದ ಕಡೆಯಿಂದ ಏನು ಅದಕ್ಕೆ ಒಂದು ಸ್ಯಾಂಕ್ಷನಿಂಗ್ ಆರ್ಡ್ರನ್ನು ಇಟ್ಕೊಂಡು ಬಂದಿದ್ದರು. ಆ ಹಣವನ್ನು ಅಂದರೆ ನೋಡಿ, ಒಂದು ನಮ್ಮಲ್ಲಿ ವ್ಯವಸ್ಥೆ ಇದೆ, ಯಾವಾಗಲೂ ಕೂಡ ಸರ್ಕಾರದಿಂದ ಅಪ್ರೂವಲ್ ಸಿಕ್ಕಿದ ನಂತರ ಅದು ನಮ್ಮ ಏನು ಚೀಫ್ ಅಕೌಂಟ್ ಆಫೀಸರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಕೂಡ ಮಾಹಿತಿ ಇರಬೇಕು. ಅವರಿಗೆ ಆ ಮಾಹಿತಿ ಇರಲಿಲ್ಲ. ನೇರವಾಗಿ ಅವರು ಆ ಒಂದು ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರದ ಮುಖಾಂತರ ಸುಮಾರು 3 ಕೋಟಿಯ ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರದ ಮುಖಾಂತರ ಆ ಒಂದು ಕೆಲಸಕ್ಕೆ ಒಂದು ಆದೇಶವನ್ನು ನೀಡಿದರು. ನೋಡಿ, ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ವ್ಯವಸ್ಥೆ ಇದೆ. ಇಲ್ಲಿ SC ಅವರು ಇದ್ದಾರೆ, ಅದಕ್ಕಿಂತ ಕೆಳಗೆ 3 ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಅದರ ಕೆಳಗೆ AEE ಇದ್ದಾರೆ, ಮತ್ತು JS ಇದ್ದಾರೆ. ಇಲ್ಲಿ ಇಷ್ಟು ಒಳ್ಳೆಯ ವ್ಯವಸ್ಥೆ ಇರುವಾಗ ಆ ಏನು ಕಾಮಗಾರಿಯನ್ನು ಏನು ಆ್ಯಕ್ಷನ್ ಪ್ಲ್ಯಾನ್ ನೇರವಾಗಿ ಅವರು ಏನು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿರುವಂಥದ್ದು ತಪ್ಪು. ನಂತರ ಆ ಒಂದು ಏನು 3 ಕೋಟಿ ಏನು ಕಾಮಗಾರಿಯ ಒಂದು ಪಟ್ಟಿ ಇದೆ, ಆ ಪಟ್ಟಿಯನ್ನು ಮತ್ತೆ ಇಲ್ಲಿ ಅದಕ್ಕೆ ನೀವು ತಕ್ಷಣ ಪೇಮೆಂಟ್ ಮಾಡಬೇಕೆಂಬುದರ ಬಗ್ಗೆ ನಮ್ಮ ಏನು ಹೊಸ ಏನು ಕಮಿಷನರ್ ಇದ್ದಾರೆ ಅವರಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಕಮಿಷನರು ಇಲ್ಲಿ ಮಂಗಳೂರು ಅಂತ ಹೇಳಿದರೆ ಬುದ್ಧಿವಂತರ ಜಿಲ್ಲೆ, ಇಲ್ಲಿ ಎಲ್ಲರೂ ಕೂಡ ತಿಳಿದವರು. ಎಲ್ಲಿಯಾದರೂ ತಪ್ಪಾದರೆ ತಕ್ಷಣ RTI ಮುಖಾಂತರ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾರೆ, ಮತ್ತು ಅದರ ಬಗ್ಗೆ ಮುಂದಿನ ಕ್ರಮವನ್ನು ತಗೊಳ್ತಾರೆ. ಯಾಕಂತ ಹೇಳಿದರೆ ನೋಡಿ, ಇಲ್ಲಿ ಏನಾದರೂ ತಪ್ಪಾದರೆ ನೇರವಾಗಿ ಅದಕ್ಕೆ ಹೊಣೆಗಾರರು ಯಾರಂತ ಹೇಳಿದರೆ ನಮ್ಮ ಕಮಿಷನರು. ಹಾಗಾಗಿ ಕಮಿಷನರು ನೋಡಿ ಅವರೊಂದು ದಕ್ಷ ಅಧಿಕಾರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾನು ಇದಕ್ಕೆ ಅಪ್ರೂವಲ್ ಕೊಡುವುದಿಲ್ಲ, ನೇರವಾಗಿ ಏನು ನಾವು ಟೆಂಡರ್ ಮುಖಾಂತರ ಅಂದರೆ ಟೆಂಡರ್ ಮಾಡಿದ ತಕ್ಷಣ ಅದು ಟ್ರಾನ್ಸ್ಪರೆಂಟ್ ಆಗಿರ್ತದೆ, ಮತ್ತು ಈ ಟೆಂಡರ್ ಮುಖಾಂತರ ಈಗ ಪ್ರಕ್ರಿಯೆ ಎಲ್ಲ ನಡೆಯುವಂಥದ್ದು. ನಾನು ಮಾಡುವುದಿದ್ದರೆ ಈ ಟೆಂಡರ್ ಮುಖಾಂತರನೇ ಮಾಡುವಂಥದ್ದೇ ಎಂಬುದರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ಆ ಏನು ನಾನು ಹೇಳಿದ ಹಾಗೆ ಅವರು ಕೇಳುವುದಿಲ್ಲ ಎಂಬುದರ ಬಗ್ಗೆ ಏನು ಮೊಯ್ದೀನ್ ಬಾವ್ರವರಿಗೆ ಬೇಸರ ಇರ್ಬೋದು. ಯಾಕಂತ ಹೇಳಿದರೆ ನಾನು ಅಷ್ಟು ಕಷ್ಟಪಟ್ಟು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಾನು ವಿಶೇಷವಾದಂಥ ಅನುದಾನವನ್ನು ನನ್ನ ಕ್ಷೇತ್ರಕ್ಕೆ ತಂದಿದ್ದೇನೆ, ನಾನು ಹೇಳಿದಂಥ ಏನು ಗುತ್ತಿಗೆದಾರರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಟೆಂಡರ್ ಮಾಡಿದರೆ, ಹಾಗೇನಾದರೂ ಇರ್ಬೋದು ಅವರದು. ಹಾಗಾಗಿ ಒಂದಷ್ಟು ಅವರಿಗೆ ನೋವಾಗಿರ್ಬೋದು. ಅಂದ್ರೆ ಈ ವೈಯಕ್ತಿಕ ಪ್ರತಿಷ್ಠೆಗಳು ಇಲ್ಲಿ ಕೆಲಸ ಮಾಡ್ತಾ ಇದೆಯಾ? ಒಬ್ಬರು ಅಧಿಕಾರಿಯನ್ನ ಕೆಲಸ ಮಾಡೋದಕ್ಕೆ ಬಿಡುವಂಥದ್ದು, ಬಿಡದೇ ಇರುವಂಥದ್ದು ವೈಯಕ್ತಿಕ ಪ್ರತಿಷ್ಠೆಗಳು. ಅಂದ್ರೆ ಒಂದು ಕ್ಷೇತ್ರಕ್ಕೆ ಇಬ್ಬರು MLA, ಒಬ್ರು MLC ಇದ್ದಾರೆ, ಅವರು ಕೂಡ ಮಂಗಳೂರು ದಕ್ಷಿಣ ಅಂತ ಹೇಳ್ತಾರೆ. ಸೊ ಇವರ ವೈಯಕ್ತಿಕ ಪ್ರತಿಷ್ಠೆಗಳು ಇಲ್ಲಿ ಕಾರಣ ಆಗ್ತಾ ಇದೆಯಾ? ಖಂಡಿತ. ಒಬ್ಬೊಬ್ರು ಒಂದೊಂದು ರೀತಿಯಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ನಮ್ಮ ಮಂಗಳೂರು ನಗರ ದಕ್ಷಿಣದ ಶಾಸಕರು ಅವರು ಹೇಳಿದಾಗೆ ಆಗ್ಬೇಕಂತೇಳಿ, ಉತ್ತರದ ಶಾಸಕರು ಒಂದು ಬೇರೆ, ಅಂದರೆ ಉತ್ತರ ದಕ್ಷಿಣ ಅವರದ್ದು ಮುಖ ಕೂಡ ಹಾಗೆ ಆಗಿದೆ. ಉತ್ತರ ದಕ್ಷಿಣ ಇವರೇನಾದರೂ ಕರೆದ್ರೆ ಅವರು ಬರೋದಿಲ್ಲ, ಅವರು ಕರೆದ್ರೆ ಇವರು ಬರೋದಿಲ್ಲ. ಒಟ್ಟು ಅಂದರೆ ನೋಡಿ, ಇಲ್ಲಿ ಇರುವಂಥದ್ದು ಏನಂತ ಹೇಳಿದರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂಥ ರಮಣತ್ರಯವರು ಬಹಳಷ್ಟು ಹಿರಿಯರು, ಬಹಳಷ್ಟು ಅನುಭವಿ.
ಅವರು ಇದನ್ನೆಲ್ಲ ಸರಿ ಮಾಡಬೇಕು. ಯಾಕಂತ ಹೇಳಿದರೆ ಅವರು ಹಿರಿಯರು, ಅವರು ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆದರೂ ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಏನು ಪರಿಷತ್ತಿನಲ್ಲಿ ಏನು ರಿವ್ಯೂ ಮೀಟಿಂಗ್ ಪ್ರಗತಿ ಪರಿಶೀಲನಾ ಸಭೆಯನ್ನು 3 ತಿಂಗಳಿಗೊಮ್ಮೆ ಮಾಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯಾದಂಥ SFC ಅನುದಾನ ಇರ್ಬೋದು, 13th ಫೈನಾನ್ಸಿನ ಅನುದಾನ ಇರ್ಬೋದು, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ 100 ಕೋಟಿ ಅನುದಾನ ಇರ್ಬೋದು, ಮತ್ತು ಎಲ್ಲವನ್ನು ಕೂಡ ಅಂದರೆ ಅವರು ಈ ರೀತಿಯಾಗಿ 3 ತಿಂಗಳಿಗೊಮ್ಮೆ ಏನು ಪ್ರಗತಿ ಪರಿಶೀಲನಾ ಸಭೆ ಮಾಡಿದರೆ ನಮ್ಮಲ್ಲಿ ಎಷ್ಟು ಪ್ರೋಗ್ರೆಸ್ ಆಗಿದೆ, ನಾವು ಎಲ್ಲಿಯೆಲ್ಲ ಎಡವಟ್ಟಾಗಿದೆ, ಯಾವ ಕಾರಣಕ್ಕೋಸ್ಕರ ಕೆಲಸ ಆಗಲಿಲ್ಲ ಎಂಬುದರ ಬಗ್ಗೆ ಅಲ್ಲಿ ಕೇಳ್ಬೋದು ಮತ್ತು ತಿಳ್ಕೊಳ್ಬೋದು. ಮತ್ತು ಆ ಸಂಬಂಧಪಟ್ಟ ಏನು ಅಧಿಕಾರಿ ಇದ್ದಾರೆ ಅವರಿಗೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡ್ಬೋದು. ಇದು ಯಾವುದು ಮಾಡುವುದಿಲ್ಲ. ಎತ್ತು ಏರಿ ಹೇಳಿದ್ರೆ ಕೋಣ ನೀರಿಗಿಳಿತು ಅನ್ನುವಂತ ಪರಿಸ್ಥಿತಿ ಖಂಡಿತ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಇನ್ನು ಮುಂದಕ್ಕೆ ನನಗೆ ಬಹಳಷ್ಟು ನೋವಾಗ್ತಾ ಇದೆ. ಇಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಗಾದೆಯಾಗಿ ಇಲ್ಲಿ ಮೇಯರ್ ಮತ್ತೆ ಕಮಿಷನರ್ ಜಗಳದಲ್ಲಿ ಇನ್ನು ಖಂಡಿತ ಎಲ್ಲರೂ ಇಡೀ ಮಂಗಳೂರಿನ ಜನತೆ ಇನ್ನು ಸಫರ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಇಬ್ಬರ ಜಗಳದಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ. ಕಮಿಷನರು ಏನು ಕಮಿಷನ್ ಮತ್ತೆ ಮೇಯರ್ ಇಬ್ರು ಕೂಡ ಒಂದು ನಾಣ್ಯದ 2 ಮುಖ ಇದ್ದಾಗೆ ಇರಬೇಕು. ಇಬ್ರು ಕೂಡ ಹೊಂದಾಣಿಕೆ ಇಲ್ಲದಿದ್ರೆ ಈ ನಗರದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಖಂಡಿತ ಸಾಧ್ಯ ಇಲ್ಲ. ಖಂಡಿತ ಶಾನಾಡಿ ಅವರನ್ನ ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭದಲ್ಲಾದಂತಹ ನಾಟಕಗಳನ್ನ ಮಂಗಳೂರಿನ ಜನ ಗಮನಿಸಿದ್ದಾರೆ. ಖಂಡಿತ ಆ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ನಗರಾಭಿವೃದ್ಧಿ ಸಚಿವರು, ಉಸ್ತುವಾರಿ ಸಚಿವರು, ಅರಣ್ಯ ಸಚಿವರಾದಂತಹ ರಮನಾಥ್ ರೈ ಇವರ ನಡುವಿನ ತಿಕ್ಕಾಟಗಳಿತ್ತು ಅನ್ನುವಂಥದ್ದಿತ್ತು. ಈ ಹೆಪ್ಸಿಬಾ ರಾಣಿ ಅವರ ಪ್ರಕರಣದಲ್ಲಿ ಇಂಥ ಘಟನೆ ಇಂಥ ಇನ್ಸಿಡೆಂಟ್ ಗಳೇನಾದ್ರೂ ಇದಾವ? ನಾವು ಈಗ ಇವತ್ತು ನೋಡ್ತಾ ಇದ್ದೇವೆ, ನಾವು ಇವತ್ತು ಪೇಪರ್ ಅಲ್ಲಿ ಓದ್ತಾ ಇದ್ದೇವೆ. ಇವತ್ತು ನಾನು ಟಿವಿಯಲ್ಲಿ ಉದಯ ಟಿವಿಯಲ್ಲಿ ಬೆಳಿಗ್ಗೆ ನೋಡುವಾಗ ಜನಾರ್ದನ ಪೂಜಾರಿ ಅವರು ಹೇಳ್ತಾ ಇದ್ದಾರೆ, ದಕ್ಷ ಒಬ್ಬ ಅಧಿಕಾರಿ, ಅವರನ್ನು ಯಾವ ಕಾರಣಕ್ಕೂ ಕೂಡ ಅದು ಕೂಡ ಒಂದು ಹಿಂದುಳಿದ ವರ್ಗದ ಒಂದು IAS ಆಫೀಸರ್, ಅವರನ್ನು ಯಾವ ಕಾರಣಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡಬಾರ್ದು. ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಏನು ಮುಖ್ಯಮಂತ್ರಿಗೆ ಒತ್ತಡ ಹಾಕುವಂಥ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಈ ರೀತಿಯಾಗಿ ಮಾತಾಡಿದ್ದಾರೆ. ನಿಜವಾಗಿ ಜನಾರ್ದನ ಪೂಜಾರಿ ಅವರು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ನಿಜವಾಗಿ ಅಂದರೆ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮಹಿಳೆ, ಯಾಕಂತ ಹೇಳಿದರೆ ಮಹಿಳೆಯರು ಇನ್ನು ಮುಂದಕ್ಕೆ ಬರಬೇಕು. ನಮ್ಮ ಮುಂದಿನ ಏನು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಹಾಗೆ 50% ಮಹಿಳಾ ಮೀಸಲಾತಿ ಬರ್ತಾ ಇದೆ. ಹಾಗಾಗಿ ಮಹಿಳೆಯರಿಗೆ ಏನು ನಾವು ಗೌರವ ಕೊಡುವಂಥದ್ದು, ಅವರಿಗೆ ಆದ್ಯತೆ ಕೊಡುವಂಥದ್ದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಜನಾರ್ದನ ಪೂಜಾರಿ ಅವರು ಕೂಡ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟು ಇದರಲ್ಲಿ ಸುಧೀರ್ ಶೆಟ್ಟಿ, ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು ಯಾಕೆ ಅನ್ನುವಂಥದ್ದು ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಯೇ ಸಮಸ್ಯೆಗೆ ಬೀಳ್ತಾ ಇದೆ. ಜಿಲ್ಲಾ ಪಂಚಾಯತ್ ನಲ್ಲಿ ಸಿಇಒ ಇದ್ದಾರೆ, ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಗಲಾಟೆ ಆದದ್ದು ಅಥವಾ ಈ ಮುಸುಕಿನ ಗುದ್ದಾಟಗಳು ನಡೆದದ್ದಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅಂದ್ರೆ ಜೇನುಗೂಡು ಅಂತನೋ ಏನು ದುಡ್ಡು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಏನ್ ಕಾರಣ ಏನು? ನೀವು ವಿರೋಧ ಪಕ್ಷದ ನಾಯಕರು ಹತ್ತಿರದಿಂದ ನೋಡ್ತಾ ಇದ್ದೀರಿ. ನೋಡಿ, ಇಲ್ಲಿ 35 ಜನ ಇದ್ರೆ 3 ಟೀಮ್ ಇದೆ. ಅದರಲ್ಲಿ ಒಬ್ರು ಕಮಿಷನರಿಗೆ ಸಪೋರ್ಟ್ ಮಾಡುವವರು ಒಂದು ಟೀಮ್ ಇದೆ, ಮತ್ತೊಂದು ಕಡೆಯಲ್ಲಿ ನ್ಯೂಟ್ರಲ್ ಆಗಿರತಕ್ಕಂಥ ಟೀಮ್ ಇದೆ, ಮತ್ತೊಂದು ವಿರೋಧ ಮಾಡುವವರು. ಹಾಗಾಗಿ ಇದು ಯಾವ ಬಣ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಈಗಾಗಲೇ ನೋಡಿರ್ಬೋದು, ನಮ್ಮ ಐವನ್ ಡಿಸೋದರ ಒಂದು ಬಣ ಇದೆ, ನಮ್ಮ ಇವರದೊಂದು ಭಾವರವರದೊಂದು ಬಣ ಇದೆ, JR ಲೋಬರ್ ಅವರದ್ದು ಬಣ ಇದೆ. ಹಾಗಾಗಿ ಇಲ್ಲಿ ಯಾವ ಬಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಒಟ್ಟು ಏನಂತ ಹೇಳಿದರೆ ನಾವು ಹೇಳುವಂಥದ್ದು, ನಾವು ಈ ಕಮಿಷನರಿಗೆ ನಮ್ಮ ಪಕ್ಷ ಪೂರ್ತಿ ಬೆಂಬಲ ನಿಂತು ಯಾವುದೇ ಕಾರಣಕ್ಕೂ ಕೂಡ ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ. ನಿಮ್ಮ ಕಾರ್ಪೊರೇಟರ್ಸ್ ಯಾರಿದ್ದಾರೆ, ಬಿಜೆಪಿ ಎಲ್ಲಾ ಕಾರ್ಪೊರೇಟರ್ಸ್ ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರ. ನಿಮ್ಮಲ್ಲೂ ಕೆಲವರು ಹೇಳ್ತಾ ಇದ್ದಾರಂತೆ ಹೆಪ್ಸಿಬಾ ರಾಣಿ ಅವ್ರ ಕೆಲಸ ಸರಿ ಆಗ್ತಾ ಇಲ್ಲ, ಫೈಲ್ ಮೂವ್ ಆಗ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ, ಈ ರೀತಿ ತಕರಾರುಗಳು ನಿಮ್ಮೊಳಗೂ ಇದೆ ಅಂತ ಹೇಳ್ತಾರೆ. ಅಲ್ಲಲ್ಲ, ಈಗ ನಮ್ಮಲ್ಲಿ ಇರತಕ್ಕಂಥದ್ದು ಸಣ್ಣ ಅಂಶ. ಯಾಕಂತ ಹೇಳಿದರೆ ಕೆಲವೊಂದು ಕಾರ್ಪೊರೇಟರ್ಸ್ ಎಲ್ಲ ಸ್ವಲ್ಪ ಅಂದರೆ ಏನೋ ಒಂದು ಎಮರ್ಜೆನ್ಸಿಗೆ ಕೆಲಸವನ್ನು ಮಾಡಿರತಕ್ಕಂಥ ಸಂದರ್ಭದಲ್ಲಿ ಅಂದರೆ ಎಮರ್ಜೆನ್ಸಿಗೆ ಒಂದಷ್ಟು ಒತ್ತಡ ಇರ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಬರತಕ್ಕಂಥ ಏನು ಬಜೆಟ್ ಇದೆ, ಬಜೆಟಲ್ಲಿ ಏನು ಸ್ಯಾಂಕ್ಷನ್ ಮಾಡ್ಬೋದು ಅಂತ ಹೇಳಿ ಆ ರೀತಿಯಾಗಿ ಮಾಡಿರ್ಬೋದು. ಅಂಥದ್ದು ಒಂದು ಸಣ್ಣ ಒಂದು ಏನೋ ನಮ್ಮಲ್ಲಿ ಏನೋ ಹೊಂದಾಣಿಕೆಯ ಕೊರತೆ ಹೊರತು ಮತ್ತು ನಮ್ಮ ಕಮಿಷನರ ಒಂದು ಏನೋ ದಕ್ಷತೆಯ ಬಗ್ಗೆ, ಅವರ ಕರ್ತವ್ಯದ ಬಗ್ಗೆ ನಮ್ಮ ಪೂರ್ತಿ ಅವರಿಗೆ ಬೆಂಬಲ ಇದೆ. ಏನು ಸಣ್ಣ ಪುಟ್ಟ ಇದನ್ನೆಲ್ಲ ನಾವು ಸರಿ ಮಾಡ್ತೇವೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ನಾವು ಅವ್ರ ಹತ್ರ ಕೂತು ಮಾತಾಡಿ ಅದನ್ನು ಸರಿ ಮಾಡುವಂತ. ಶಶಿಧರ ಹೆಗಡೆ ಅವರ ಟೀಮಿಗೆ ಆದದ್ದು ಏನು ಹಾಗಾದ್ರೆ? ಶಶಿಧರ ಹೆಗಡೆ ಅವರ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಹೇಳ್ತಾರೆ ಬೇಡ ಅವರು ನಮಗೆ. ಸೊ ಏನು ರೀಸನ್ ಅಂದ್ರೆ ನಿಮಗೆ ಗೊತ್ತಿರಬಹುದು ರೀಸನ್ ಇಂಥದ್ದೇ ಅಂತ. ಏನು ರೀಸನ್ ಅನ್ನುವಂಥದ್ದು ನೋಡಿ, ಅವರ ತಾಳಕ್ಕೆ ತಕ್ಕಂತೆ ಅವರು ಕುಣಿತಾ ಇಲ್ಲ. ಅವರೊಂದು IAS ಆಫೀಸರ್, ಅವರಿಗೆ ಕಾನೂನಿನ ಬಗ್ಗೆ ಸಂಪೂರ್ಣವಾದಂಥ ಸಮಗ್ರವಾದಂಥ ಮಾಹಿತಿ ಇದೆ. ಅವರು ಅಲ್ಲಿಗೆ ಬರಬೇಕಂತ ಹೇಳಿದರೆ
ಯಾರು ಕಮಿಷನರು ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಅವರು ಕರೆದ ತಕ್ಷಣ ಬರಲಿಕ್ಕೆ ಅವರು ಕೂಡ ಬೇರೆ ಬೇರೆ ರೀತಿ ಅಂದರೆ ಅವರು ಕೂಡ ಕೆಲಸ ಮಾಡುವಂಥದ್ದು ಏನು ಅವರದ್ದು ಏನು ವೈಯಕ್ತಿಕವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅವರು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ಮಂಗಳೂರು ಮಹಾನಗರ ಪಾಲಿಕೆಯ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡಿ ಅದರ ಬಗ್ಗೆ ಏನೋ ಹಿರಿಯ ಅಧಿಕಾರಿಗಳ ಹತ್ರ ಮಾತುಕತೆ ಮಾಡಿ ಏನೋ ಅದನ್ನು ಮುಂದುವರಿಸುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆದ್ರೆ ನಾವು ಕರೆದ ತಕ್ಷಣ ಏನು ಬರಬೇಕು, ನಮ್ಮೊಟ್ಟಿಗೆ ಬರಬೇಕು, ಸರ್ವಾಧಿಕಾರಿ ಮನೋಭಾವನೆ ಏನಾದ್ರೂ ತೋರಿಸ್ತಾ ಇದ್ದಾರೆ. IAS ಆಫೀಸರ್ ಅಥವಾ ನಾನು ಹೇಳಿದಾಗೆ ಕಾರ್ಪೊರೇಟರ್ಸ್ ಕೇಳಬೇಕು ಅಂದ್ರೆ ಅಧಿಕಾರಿಗಳೆಲ್ಲ ಒಂದು ಮನಸ್ಥಿತಿ ಇರುತ್ತೆ. 9 ರಿಂದ 6 ಅನ್ನುವಂಥದ್ದು. 9ಕ್ಕೆ ಡ್ಯೂಟಿಗೆ ಬಂದು 6 ಗಂಟೆಗೆ. ನಿಮಗೆ ಹಾಗೆ ಆಗೋದಿಲ್ಲ. ನಿಮಗೆ ರಾತ್ರೋರಾತ್ರಿ ಸಹ ಜನ ಫೋನ್ ಮಾಡಿ ಮಾತಾಡ್ತಾರೆ, ನಮ್ಮ ಈ ರೀತಿ ಸಮಸ್ಯೆ ಇದೆ, ಅದನ್ನು ಕ್ಲಿಯರ್ ಮಾಡಿ ಕೊಡಿ. ಇಂಥ ಸಮಸ್ಯೆ ಏನಾದ್ರೂ ಇದೆಯಾ ಕಮಿಷನ್ FC ಬರಾನಿ ಅವರು? ಈಗ ನಾನು ಹೇಳ್ತಾ ಇದ್ದೇನೆ ನೋಡಿ, ಬೆಳಿಗ್ಗೆ 6 ರಿಂದ ರಾತ್ರಿ 12 ಗಂಟೆ ತನಕ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ಏನು ಇಲ್ಲಲ್ವ. ಹಾಗಾಗಿ ನಮಗೆ ನಮ್ಮ ಮನಸ್ಸಲ್ಲಿ ಆ ರೀತಿಯಾಗಿ ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಸುಧೀರ್ ಶೆಟ್ರೆ, ನೀವು ಕಾಂಗ್ರೆಸ್ನವರು ಅವರನ್ನ ವಿರೋಧಿಸ್ತಾರೆ ಅಂತೇಳಿ ನೀವು ಸಪೋರ್ಟ್ ಮಾಡ್ತಾ ಇರುವಂತದ್ದು ಅಥವಾ ಅವರು ನಿರೀಕ್ಷಿತ ಕೆಲಸವನ್ನ ಮಾಡ್ತಾ ಇದ್ದಾರ? ಅಲ್ಲ ನೋಡಿ, 3 ತಿಂಗಳಲ್ಲಿ ನಮಗೆ ಅವರ ಔಟ್ಪುಟ್ ನಾನು ಈಗಾಗಲೇ ಹೇಳಿದ್ದೇನೆ, ಅವರ ಏನು ಗೊತ್ತಾಗುವುದಿಲ್ಲ. ಯಾಕಂತ ಹೇಳಿದರೆ ಸುಮಾರು ಕನಿಷ್ಠ ನಮಗೆ ಒಂದು 6 ತಿಂಗಳಾದರೂ ಬೇಕು. 6 ತಿಂಗಳಲ್ಲಿ ಅವರ ಗೊತ್ತಾಗ್ತದೆ ಯಾವ ರೀತಿಯ ಕೆಲಸ ಮಾಡ್ತಾರೆ ಅಂತ ಹೇಳಿ. ಒಂದು ವೇಳೆ ಕೆಲಸ ಮಾಡದಿದ್ದರೆ ನಾವು ಕೂಡ ವಿರೋಧ ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ನಮ್ಮನ್ನು ಕೂಡ ಜನ ಆರಿಸಿ ಕಳಿಸಿದ್ದಾರೆ, ನಮ್ಮಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಕೂಡ ಕೆಲಸ ಆಗಬೇಕು. ಈ ಸಮಗ್ರ ಮಂಗಳೂರು ಅಂದರೆ ಮಂಗಳೂರಿಗೆ ಇನ್ನು ವಿಶೇಷವಾಗಿ ಏನೋ ಸ್ಮಾರ್ಟ್ ಸಿಟಿ ಅಂತ ಏನೋ ಈ ಸಿಟಿಯೆಲ್ಲ ಮಂಗಳೂರಿಗೆ ಬರ್ತದೆ, ಅದಕ್ಕೆ ಬೇಕಾದಾಗೆ ನಾವು ಬೇಕಾದಂಥ ಪೂರ್ವ ತಯಾರಿಯನ್ನು ನಾವು ಕೂಡ ಮಾಡಬೇಕಾಗಿದೆ. ಹಾಗೆ UGD ಬೇರೆ ಬೇರೆ ಮಂಗಳೂರಿನಲ್ಲಿ ಸಮಸ್ಯೆ ಇದೆ. ನಾವು ಒಬ್ಬರು ಬಂದ ತಕ್ಷಣ 3 ತಿಂಗಳಲ್ಲಿ ಅವರು ಯಾವ ರೀತಿಯ ಕೆಲಸ ಮಾಡ್ತಾರೆ ಎಂಬುದರ ಬಗ್ಗೆ ನಾವು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಅವರಿಗೆ ಟೈಮ್ ಕೊಡಬೇಕು. ಹೌದು, ಒಂದು 6 ತಿಂಗಳಾದ್ರೂ ಅವರಿಗೆ ಕೊಡಬೇಕಲ್ವ, ಸ್ಟಡಿ ಮಾಡಬೇಕು. ಇಷ್ಟು ದೊಡ್ಡ ಏನು ಪಾಲಿಕೆ, ಇಲ್ಲೆಲ್ಲ ಏನೆಲ್ಲ ಕೆಲಸ ಮೊದಲಾಗಿದೆ, ಇನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ಅವರು ಕೂಡ. ಯಾಕಂತ ಹೇಳಿದ್ರೆ ನೋಡಿ, ಅವರು ಈಗ ಏನು IAS ಆಗಿ 3 ವರ್ಷ ಮಾತ್ರ ಆದದ್ದು. ಅಂದರೆ ಬಹಳಷ್ಟು ಅನುಭವ ಅವರಿಗೆ ಕೂಡ ಇಲ್ಲ ಪಾಪ. ಅವರು ಅಂದರೆ ಅದನ್ನು ಸ್ಟಡಿ ಮಾಡ್ತಾರೆ, ಅಂದರೆ ಅವರು ಒಳ್ಳೆಯ ರೀತಿಯಾಗಿ ಕೆಲಸ ಮಾಡ್ತಾರೆ, ಪೂರ್ತಿಗೆ ಸಮಯ ಕೊಡ್ತಾರೆ ಮಂಗಳೂರು ಮಹಾನಗರ ಪಾಲಿಕೆಗೋಸ್ಕರ. ಈ ನಿಟ್ಟಿನಲ್ಲಿ ಖಂಡಿತ ಅವರು ಸರಿಯಾಗ್ತಾರೆ. ನಮಗೆ ನಿರೀಕ್ಷೆ ಇದೆ, ನಾವು ಅವರೊಂದು ಅತ್ಯುತ್ತಮವಾಗಿ ಈ ಒಂದು ಪಾಲಿಕೆಯನ್ನು ಮಾದರಿ ಪಾಲಿಕೆಯನ್ನಾಗಿ ಮಾಡ್ತಾರೆ ಎಂಬುದರ ಬಗ್ಗೆ ಖಂಡಿತ ನಮಗೆ ವಿಶ್ವಾಸ ಇದೆ. ಮಾತಾಡ್ತಾರೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.